ನಾನು ಹೇಳುದನ್ನು ಅವನೇ ಹೇಳಿದ. ತುಂಬಾ ದಿನ ಆದ್ಮೇಲೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಒಕ್ಕದಾದೆ ಈ ಪಣ್ಣ ಬಣ್ಣಿ ಅವನು ಮಾತಾಡ್ತಾನೆ ಅಂತ ಹೇಳಿದ, ಅದಕ್ಕೆ ನಾನು ಅವನನ್ನು ತೋರಿಸಿದ್ದು. ಅವನು ಸುಮ್ಮನೆ ಗ್ಲಾಸ್ ಹಾಕೊಂಡು ಸ್ಟೈಲ್ ತೋರಿಸ್ತಾ ಇದ್ದಾನೆ. ಎಂತ ಗೊತ್ತಾಗ್ಬೇಕು? ಹೌದಾ? ನೀವು ಯಾರು ಮಾಡುದು? ಸಬ್ರಿನಾ ಜಾದ ಇತ್ತಡ ಗುಹೆ 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 ಉಂಡು ಅಂದ ಒಂಜಿ ದೇವಸ್ಥಾನ ಸೇರ್ನ ಗುಹೆ ಅವಿತ್ತ ರೋಡ್ ಮಲ್ಪನಾಗ ಒಂದು ಮುಚ್ಚಿದ ಗೊತ್ತು. ಓಹೋ. ಆ ಗುಹೆಯ ಇನ್ನೊಂದು ಭಾಗ ಬಂದು ಒಬ್ಬರ ಮನೆ ಹತ್ರ ಸೇರುತ್ತೆ. ಆ ಮನೆ ಸಹ ಹಾಗೆ ಹಿಂದಿನ ಕಾಲದ ರಾಜ ಕುಟುಂಬಕ್ಕೆ ಸೇರಿದಂತ ಒಂದು ಮನೆ. ಅಲ್ಲಿ ಮನೆಯೆಲ್ಲ ಇಲ್ಲ ಮೊದಲಿದ್ದು, ಬಟ್ ಅಲ್ಲಿ ಹಳೆಯ ಒಂದು ಹಟ್ಟಿ ಇದೆ, ಅದೀಗ ಹಟ್ಟಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಹಟ್ಟಿ ಇದೆ, ಮತ್ತೆ ಏನಿಲ್ಲ. ಆದ್ರೆ ಗುಹೆ ಒಂದು ಭಾಗ ಅಲ್ಲಿದೆ. ಅದು ಇನ್ನೊಮ್ಮೆ ತೋರಿಸ್ತೀನಿ ಹೋಗಿ. ಪಪ್ಪ ಹಾಗೇನೆ. ನಮ್ದು ಬೆಳಿಗ್ಗೆ ಎಲ್ಲ ತಿಂಡಿ ಆಗಿ ಹೊರಟ್ವಿ ನಾವು. ನಮ್ದು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಲೇಟ್ ಇದ್ದಿನಲ್ಲ ಅಂಡು ಎಕ್ಕಡ ಪಿದೋಡು ಹೊಡಿತಾಳೆ. ತಿಂತೋಳಿ ಈರ್ ತಿನ್ನ ಲೇಟ್ ಮಲ್ ತಿನ್ನತೆ. ಲೇಟ್ ಎಲ್ಲ ಮಾಡಿದವನೇ ನಿಧಾನ ತಿಂದು ಅದ ಇವಳು ಬೇರೆ ದಿನ ಆದ್ರೆ 7 ಗಂಟೆ ಹೆಚ್ಚು ಕಮ್ಮಿ 8 ಆಗ್ತೈತಿ. ಇಲ್ಲಪ್ಪ, ಇಲ್ಲ ಇಲ್ಲ, ಇವತ್ತು ಬೇಗ ಎದ್ದಿದ್ದಾಳೆ. ಅಲ್ಲ ಹೋಗ್ಬೇಕಲ್ವಾ, ರೆಡಿ ಆಗ್ಬೇಕಲ್ವಾ. ಅಂಚಲ ಅಕ್ಕಿನತೆ ಮಗ. ಹೌದು, ನೀನು ಕೂರ್ಲಿ ಬಿಡ ನಂದು. ಹಾಗೇನಿಲ್ಲ, ಅದೇ ಹೇಳಿದೆ ಅಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ. ಹಾಗೆ ಅವರು ಹೇಳಿದಾಗೇನಿಲ್ಲ, ಸ್ವಲ್ಪ ಸ್ವರನೂ ಹೋಯ್ತು. ಅವರ ಹಾಗೇನೆ. ಇನ್ನು ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್. ಎಷ್ಟು ದಿನ ಸ್ಕೂಲ್ಗೆ ಹಾಕಿ ಎಲ್ಲರೂ ಕೇಳ್ತಾ ಇದ್ರು, ಅವ್ನು ಶಾಲೆಗೆ ಹೋಗುದಿಲ್ವಾ ಅಂತ. LKG UKG ಎಲ್ಲ ಮನೆಯಲ್ಲಿ ಮುಗೀತು. ಇನ್ನು ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕುದು ಎಲ್ಲ ಮಾತಾಡಿ ಬಂದಿದ್ವಿ ಇಲ್ಲಿ ಅಂತ. ಮಗ ಅವನಿಗೆ ಒಂದೇ ಟೆನ್ಷನ್, ಅಯ್ಯೋ ಸ್ಕೂಲಿಗೆ ಹೋಗ್ಬೇಕೆ ಅಂತ. ಖುಷಿ ಅಲ್ಲಪ್ಪ? ಟೆನ್ಷನ್ ಖುಷಿಯಾ? ಟೆನ್ಷನ್ ಏನು ಮಾಡೋದು? ಯಾರು? ಹೌದಾ? ಎಲ್ಲಿಗೆ? ಸ್ಕೂಲಿಗೆ ನಾವು ಓಡಿಸ್ತಾರೆ ಅಲ್ಲಿಂದ. ಸ್ಟೈಲಿಯಾ? ಯೂಟ್ಯೂಬರ್ ಅದ ಅಪ್ಪ. ಎಂತ ಕೊಡುದಿಲ್ಲ ಅಮ್ಮ. ಮೊಬೈಲ್ ಮಕ್ಕಳಿಗೆ ಕೊಡ್ಲೇಬಾರ್ದು. ನೀನ್ ವಿಡಿಯೋ ಮಾಡುದು ಬೇಡ. ಈಗ ನೀನ್ ಸ್ವಲ್ಪ ದೊಡ್ಡವನಾಗು, ಆದ್ಮೇಲೆ ವಿಡಿಯೋ ಮಾಡು ಆಯ್ತಾ? ಅಲ್ವಾ? ನಿನ್ಗೆ ಗೊತ್ತುಂಟು, ಎಲ್ರಿಗೂ ಗೊತ್ತುಂಟು. ನಿನ್ಗೀಗ ಎಂತ ಎಲ್ಲ ಗೊತ್ತುಂಟು, ಅದನ್ನೇ ಹೇಳು ಫಸ್ಟ್. ನಿನ್ನ ಸಾಂಗ್ ಹೇಳು. ಆ ಸಾಂಗ್ ಹೇಳ್ತೀಯ, ಅದು ಹೇಳು. ಅವನೊಂದು ಜಸ್ಟ್ ಒಂಜಿ ಬಂದು ಒಂದಿನ ನೋಡು ಸಾಕಿಕ್ಕಿತ್ತಿಲ್ಲ ಜೋರ್ ಜೋರ್ ಕೇಳಿಜಿಗೆ ಅಯ್ಯೋ ನಗುವೆ ಸೂಪರ್. ಇದು ಯಾವ ಲ್ಯಾಂಗ್ವೇಜ್ ಯಾವ್ದಂತ ದೇವರಿಗೆ ಗೊತ್ತಿಲ್ಲ, ನಮ್ಗಂತೂ ಗೊತ್ತಿಲ್ಲ. ದೇವರಿಗೆ ಗೊತ್ತಿರಬಹುದು ಯಾವ ಲ್ಯಾಂಗ್ವೇಜ್ ಅಂತ. ಎಂತದ ಹೇಳ್ತಾರೆ ಯಾವಾಗ್ಲೂ. ಯಾರಿಗಾದ್ರೂ ಲ್ಯಾಂಗ್ವೇಜ್ ಗೊತ್ತಿದ್ರೆ ನಮ್ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ನಾನಿವತ್ತು ನನ್ನ ಚಿಕ್ಕವನ ಮನೆಗೆ ಬಂದದ್ದು. ನೋಡಿ, ಇವನೇ ತಮ್ಮ ಕವಿತಾ. ಇವರಿಗೆ ಇವತ್ತು ಸೀಮಂತ ಇದ್ದದ್ದು. ಅವಳು ಪರಿಚಯ ಇರ್ಬೋದು ಎಲ್ರಿಗೂ. ನಮ್ಮ ಈ ಪೊನ್ನ ಲಾವಣ್ಯನ ಚುಮ್ಮಿಂಗ್ ಕೇಂದ್ರ ನಮಸ್ತೆನ ಅವನಿಗೆ ಹೇಳುದು ನಾನು ಎಂತ ಇಲ್ಲ ಅಂತ. ಎರಡು ಹೆಣ್ಮಗು ಆಸೆ ಉಂಟು. ಲಾಸ್ಟ್ ನನ್ನ ದೊಡ್ಡಮ್ಮ, ಮತ್ತೆ ಅಷ್ಟೇ ಕವಿತಾ, ನನ್ನ ತಮ್ಮ.
ಎಲ್ಲಿದ್ದಾರೆ ಇದು ಮೇಘ ಬಲಯ ನೋಡಿ ಇವ್ನು ತುಂಬಾ ನಗರ್ತಾ ಇರ್ತಾನೆ ನನ್ನ ಚಿಕ್ಕಮ್ಮ ಯೋಚನೆಯಲ್ಲಿದ್ದಾರೆ ನನ್ನ ಅಮ್ಮನ ತಂಗಿ ಎಲ್ರು ಅದಾಗಿದ್ದಾರೆ ನಾನು ಅವಾಗ್ಲೇ ವಿಡಿಯೋ ಮಾಡ್ಬೋದು ಅಂದ್ರೆ ಎಲ್ರು ಬೇಡ ಬೇಡ ಅಂತಿದ್ರು ಅದಕ್ಕೋಸ್ಕರ ಮಾಡಿದ್ರಲ್ಲ ತಿಗಿಜಲ ಓಲಲ್ ತಿಗಿಜಲ ನಾನೇ ಒಳ್ಳೆಯ ಆರು ಮೂಲೆ ಕುಲ್ದಿತ್ತೋಲು ಈ ಒಲ್ ನಾಡ್ನಿ ಎಂಚಿನ ರಂಗ ಈ ಒಲ್ ನಾಡ್ನಿಯ ಏಯ್ ಈ ಒಲ್ ನಾಡ್ನಿ